ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅಖಂಡ ಭಾರತವನ್ನು ಒಗ್ಗೂಡಿಸಿದ ಒಂದೇ ಮಾತರಂ ಗಾಯನ ಉಡುಪಿಯ ಕಡಲ ತಡಿಯಲ್ಲಿ ಇತಿಹಾಸವನ್ನು ನಿರ್ಮಿಸಿದೆ. ಈ ಕುರಿತಾದ ಒಂದು ವಿಶೇಷ ವರದಿ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ತೊಮ್ಮಿ ದುರ್ಗ ದಶ ಪ್ರಹರಧಾರಿಣಿ ಎನ್ನುವ ರಣಮಂತ್ರದ ಉಚ್ಚಾರದಿಂದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅಖಂಡ ಭಾರತವನ್ನ ಒಗ್ಗೂಡಿಸಿದ ಒಂದೇ ಮಾತರಂ ಗಾಯನ ಉಡುಪಿಯ ಕಡಲ ತಡಿಯಲ್ಲಿ ಇತಿಹಾಸವನ್ನೇ ನಿರ್ಮಿಸಿತು. ಸಂವೇದನಾ ಫೌಂಡೇಶನ್ಸ್ ಉಡುಪಿ ಇವರ ಆಯೋಜನೆಯಲ್ಲಿ ಉಡುಪಿ ಜಿಲ್ಲೆಯ 5,000ಕ್ಕೂ ಹೆಚ್ಚು ಕಾಲೇಜು ವಿದ್ಯಾರ್ಥಿಗಳು ಒಂದೇ ವೇದಿಕೆಯಲ್ಲಿ ಏಕಕಾಲದಲ್ಲಿ ಒಂದೇ ಮಾತರಂ ಗೀತೆಯನ್ನ ಹಾಡುವುದರೊಂದಿಗೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ತಮ್ಮ ಹೆಸರನ್ನ ದಾಖಲಿಸಿದ್ರು. ಜಿಲ್ಲೆಯ 32 ಕಾಲೇಜಿನ ವಿದ್ಯಾರ್ಥಿಗಳು ಬಂಗಾಲಿ ಕವಿ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯರು ರಚಿಸಿದ ಒಂದೇ ಮಾತರಂ ಗೀತೆಯನ್ನ ಪೂರ್ತಿಯಾಗಿ ಹಾಡಿ ದಾಖಲೆಯನ್ನ ನಿರ್ಮಿಸಿದ್ರು. ಈ ಹಿಂದೆ ಒಂದೇ ಮಾತರಂ ಗೀತೆಯ ಆಯ್ದ ಚರಣವನ್ನ ಏಕಕಾಲದಲ್ಲಿ ಹಾಡಿ ದಾಖಲೆಯನ್ನ ನಿರ್ಮಿಸಲಾಗಿತ್ತು. ವಿಶ್ವ ದಾಖಲೆಯ ಘೋಷಣೆಯನ್ನ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸಂಸ್ಥೆಯ ಮುಖ್ಯ ವ್ಯವಸ್ಥಾಪಕ ಸಂತೋಷ್ ಅಗರ್ವಾಲ್ ಘೋಷಿಸಿದ್ರು. Myself Santosh Agarwal, representative of Golden Book of World Records. On behalf of Golden Book of World Records, I express my hearty gratitude to all the honorable members present on the dais, brothers, sisters, administrative, students, all the print and electronic media. Today, Udupi has created a world record. The Golden Book of World Record is an US-based organization which recognizes any activity in the field of largest, smallest, mass, or any hidden or unhidden talent which can be come forward and can be present on a globe. Last time when I came to Udupi, there was a world record. Within a short period of time, Udupi has created another world record. And maybe in future, Udupi may be called as a city of world records. Spandana Foundation has an objective to set up many forests in the district. Now Spandana is doing a work which is normally has been taken up by people. ಹಿಂದೂಸ್ತಾನದ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ 155ನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಸಭಾ ಕಾರ್ಯಕ್ರಮವನ್ನ ಉದ್ಯಮಿ ಜಿ ಶಂಕರ್ ಉದ್ಘಾಟಿಸಿದ್ರು. ಕಾಲೇಜು ವಿದ್ಯಾರ್ಥಿಗಳ ಜೊತೆಗೆ ಹಲವಾರು ಖ್ಯಾತ ಗಾಯಕರು ಈ ಹಾಡಿಗೆ ಧ್ವನಿಗೂಡಿಸಿ ವಿಶ್ವ ದಾಖಲೆಯಲ್ಲಿ ಗುರುತಿಸಿಕೊಂಡರು. ಕಾರ್ಯಕ್ರಮಕ್ಕೂ ಮೊದಲು ಮಲ್ಪೆ ಗಾಂಧಿ ಶತಾಬ್ದಿ ಶಾಲೆಯಿಂದ ಭವ್ಯ ಶೋಭಾಯಾತ್ರೆಯನ್ನ ಆಯೋಜಿಸಲಾಗಿತ್ತು. ಶೋಭಾಯಾತ್ರೆಯಲ್ಲಿ 1750 ಅಡಿ ಉದ್ದ 9 ಅಡಿ ಅಗಲ ತ್ರಿವರ್ಣ ಧ್ವಜವನ್ನ 5,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಿಡಿದು ಮೆರವಣಿಗೆಯಲ್ಲಿ ಸಾಗಿದ್ರು. ಎದ್ದೇಳು, ನಿರ್ಭೀತನಾಗು, ಬಲಾಢ್ಯನಾಗು, ಎಲ್ಲ ಹೊಣೆಗಾರಿಕೆಯನ್ನು ನಿಮ್ಮ ಹೆಗಲ ಮೇಲೆ ಹೊತ್ತುಕೊಳ್ಳಿ. ನಿಮ್ಮ ಭವಿಷ್ಯದ ನಿರ್ಮಾಪಕರು ನೀವೇ ಎಂಬುದನ್ನು ತಿಳಿದುಕೊಳ್ಳಿ. ನಿಮಗೆ ಅಗತ್ಯವಿರುವ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನ ನಿಮ್ಮೊಳಗೆ ಇವೆ. ಆದ್ದರಿಂದ ನಿಮ್ಮ ಭವಿಷ್ಯ ನೀವೇ ರೂಪಿಸಿಕೊಳ್ಬೇಕು. ಪ್ರಾಯಶಃ ಇಡೀ ಜಗತ್ತಿಗೆ ಸಂದೇಶ ಸಾರತಕ್ಕಂತ ಒಂದು ದಾಖಲೆ ಇವತ್ತು ಆಗ್ತಾ ಇದೆ ಮಲ್ಪೆಯ ಕಡಲ ಕಿನಾರೆಯಲ್ಲಿ ಅಂತಕ್ಕಂತ ಹೆಮ್ಮೆಯ ಕ್ಷಣದಲ್ಲಿ ಎಲ್ಲ ಯುವಕರಿಗೆ ಯುವ ಸಬಲೀಕರಣ ಮಂತ್ರಿಯಾಗಿ ಇವತ್ತು ವಿವೇಕಾನಂದರ ಸ್ಫೂರ್ತಿಯಿಂದ ದೇಶಭಕ್ತಿಯಿಂದ ನಾವೆಲ್ಲರೂ ದೇಶ ಕಟ್ಟುವ ಕೆಲಸದಲ್ಲಿ ತೊಡಗಿಸಿಕೊಳ್ಳೋಣ. ಮಲ್ಪೆ ಕಡಲ ತಡಿಯಲ್ಲಿ ನಡೆದ ಒಂದೇ ಮಾತರಂ ರಣಮಂತ್ರದ ಗಾಯನಕ್ಕೆ ಸಮುದ್ರ ರಾಜನ ಅಲೆಗಳು ಶಾಂತತೆಯಿಂದ ಶ್ರುತಿಯನ್ನ ಮೀಟಿದಂತಿತ್ತು. ಉಡುಪಿ ಜಿಲ್ಲೆಯ ಕಾಲೇಜು ವಿದ್ಯಾರ್ಥಿಗಳ ಸಹಸ್ರಾರು ಕಂಠಗಳಿಂದ ಮೊಳಗಿದ ತಾಯಿ ಭಾರತೀಯ ನಮನ ಗೀತೆಗೆ ಸಾವಿರಾರು ಜನರು ಸಾಕ್ಷಿಯಾದರು. ಒಂದೇ ಮಾತರಂ. ದಿವಾಕರ್ ಹಿರಿಯಡ್ಕ, ಸ್ಪಂದನ ನ್ಯೂಸ್, ಉಡುಪಿ.
Thank you.